ಪಕ್ಷಿಕೆರೆಯ 17ರ ಹರೆಯದ ಸ್ವಾತಿ ಕಾಣೆಯಾಗಿ 1 ತಿಂಗಳು ಕಳೆದಿದೆ. ಆಕೆಯ ಪೋಷಕರು ಮಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ಮಗಳು ಪತ್ತೆಯಾಗಿಲ್ಲ. ಈಗ ಪೋಷಕರು ಪಾಪ ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ. ಖಾಸಗಿ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಪದವಿ ಪೂರ್ವ ವಿದ್ಯಾರ್ಥಿನಿಯಾಗಿದ್ದ ಸ್ವಾತಿ ತನ್ನ ರಜಾ ದಿನಗಳಲ್ಲಿ ಪಕ್ಷಿಕೆರೆಯ ಬಟ್ಟೆ ಅಂಗಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ಲು. ಈ ಕೆಲಸಕ್ಕೆ ಹೋಗುವಾಗ ಸಾಮಾನ್ಯವಾಗಿ ಈಕೆ ಬೆಳಗ್ಗೆ 9 ಗಂಟೆಗೆ ಮನೆಯಿಂದ ಹೊರಟ್ರೆ ಸಂಜೆ 6 ಗಂಟೆಗೆ ಮನೆಗೆ ಹಿಂತಿರುಗ್ತಾ ಇದ್ಲು. ಆದರೆ ಮಾರ್ಚ್ 25ನೇ ತಾರೀಕಿಗೆ ಅಂಗಡಿ ಮಾಲಕರು ಬಂದಾಗ ಸ್ವಾತಿ ಕಾಣೆಯಾಗಿರುವಂಥದ್ದು ಕಂಡುಬರುತ್ತೆ. ಆಕೆಯ ಬ್ಯಾಗ್ ಮತ್ತು ಬಟ್ಟೆಗಳು ಅಂಗಡಿಯಲ್ಲೇ ಉಳಿದಿದ್ದವು. ನೆರೆಹೊರೆಯವರಲ್ಲಿ ವಿಚಾರಣೆ ಮಾಡಿದಾಗ ಸ್ಥಳೀಯರು ಪೋಷಕರಿಗೆ ಸ್ವಾತಿ ಕೊನೆಯದಾಗಿ ಆಟೋದಲ್ಲಿ ಹೋಗಿರೋದ ಒಂದು ಮಾಹಿತಿಯನ್ನು ಕೊಡ್ತಾರೆ. ಪಾಪ ಪೋಷಕರು ಏನು ಮಾಡೋದು, ಮಗಳು ಈ ಥರ ಹೋಗಿದ್ದಾಳೆ ಅಂತ ಹೇಳಿ ಮೂಲ್ಕಿ ಪೊಲೀಸ್ ಠಾಣೆಗೆ ಹೋಗಿ ಒಂದು ನಾಪತ್ತೆ ಪ್ರಕರಣವನ್ನು ಕೂಡ ದಾಖಲಿಸ್ತಾರೆ. ಆಕೆಯ ಪತ್ತೆಗಾಗಿ ಕುಟುಂಬದವರು ಕೂಡ ವ್ಯಾಪಕ ಪ್ರಯತ್ನ ಮಾಡ್ತಾರೆ. ಪೊಲೀಸರು ಕೂಡ ಹುಡುಕಾಟವನ್ನು ನಡೆಸಿದ್ದಾರೆ. ಆದರೆ ಇದುವರೆಗೂ ಕೂಡ ಸ್ವಾತಿ ಪತ್ತೆಯಾಗಿಲ್ಲ. 1 ತಿಂಗಳು ಕಳೆದಿದೆ. ಸೊ ಈಗ ಸ್ವಾತಿಯ ಅಮ್ಮ ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ. ಯಾಕಂತ ಹೇಳಿದರೆ PUC ಕಲಿತಾ ಇದ್ದಂತಹ ತನ್ನ ಮಗಳು ಮೂಲ್ಕಿಯ ಪಕ್ಷಿಕೆರೆನ ಕಾಪಿಕಾಡಿನ ನಿವಾಸಿ ಸ್ವಾತಿ ಬಜ್ಪೆಯಲ್ಲಿ ಪ್ರಥಮ PUC ಕಲಿತಾ ಇದ್ದಂತಹ ಯುವತಿ ರಜೆಯಲ್ಲಿ ಬಟ್ಟೆ ಅಂಗಡಿಗೆ ಕೆಲಸಕ್ಕಂತ ಹೋಗಿದ್ದಾಳೆ. ನಾಪತ್ತೆಯಾಗಿ 40 ದಿನಗಳು ಕಳೆದರೂ ಕೂಡ ಪತ್ತೆ ಆಗಿಲ್ಲ. ಸೊ ನನ್ನ ಮಗಳನ್ನು ದಯವಿಟ್ಟು ಹುಡುಕಿ ಕೊಡಿ. ನನ್ನ ಪತಿಗೆ ಗಂಡನಿಗೂ ಕೂಡ ಹುಷಾರಿಲ್ಲ. ಮಗಳೇ ನನಗೆ ಎಲ್ಲ ಆಗಿದ್ದಾಳೆ. ಪಾಪ ಅಮ್ಮ ಏನೋ ಕೆಲಸ ಮಾಡಿಕೊಂಡು ಮಗಳನ್ನು ಕಾಲೇಜಿಗೆ ಕಳಿಸ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಗಂಡನಿಗೆ ಹುಷಾರಿಲ್ಲ. ಈ ಪ್ರಕರಣ ನಾವು ಯಾಕೆ ಹೇಳ್ತಾ ಇದ್ದೇವೆ ಅಂತ ಹೇಳಿದರೆ, ಇತ್ತೀಚೆಗೊಂದು ಪ್ರಕರಣ ಆಗಿತ್ತು. ಬಂಟ್ವಾಳದ್ದು ಒಬ್ಬ ಯುವಕ ನಾಪತ್ತೆಯಾದ ಪ್ರಕರಣ. ಈ ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳು ಇರ್ಬೋದು, ಪ್ರಮುಖರು ಎಲ್ಲರೂ ಕೂಡ ಆತನ ಮನೆಗೆ ಭೇಟಿಯನ್ನು ಕೊಟ್ಟರು. ಬೇರೆ ಬೇರೆ ಕಾರಣಗಳೆಲ್ಲ ಆಯಿತು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಈವನ್ ಮೀಡಿಯಾ ಹೈಲೈಟ್ ಕೂಡ ಆಯಿತು. ಆನಂತರ ಆ ಪ್ರಕರಣದಲ್ಲಿ ನಾವು ನೋಡಿದ್ದೇವೆ, ಆ ಯುವಕನೇ ಮನೆ ಬಿಟ್ಟು ಹೋಗಿದ್ದ. ಆನಂತರ ಆತನನ್ನು ಕರೆತರುವಂಥ ಪ್ರಯತ್ನ ನಡೆಯಿತು. ಇಲ್ಲಿ ಸ್ವಾತಿ ಪ್ರಕರಣ ನಮಗೂ ಕೂಡ ಗೊತ್ತಿರಲಿಲ್ಲ. ಇವತ್ತು ಆ ಸ್ವಾತಿಯ ತಾಯಿ ನಮ್ಮ ಕಚೇರಿಗೆ ಬಂದು ಕೂಗಿದಾಗಲೇ ಗೊತ್ತಿರೋದು ಇಂಥದ್ದೊಂದು ಪ್ರಕರಣ ಆಗಿದೆ ಅಂಥೇಳಿ. ಎಲ್ಲೋ ಒಂದು ಬಡತನದಿಂದ ಜೀವನವನ್ನು ಕೆಲಸ ಮಾಡಿಕೊಂಡು ಏನೋ ಕಷ್ಟಪಟ್ಕೊಂಡು ಸಾಗಿಸ್ತಾ ಇರುವಂತಹ ಕುಟುಂಬ. ಇವರಿಗೂ ಕೂಡ ನಾವು ಧ್ವನಿ ಆಗಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಇಲ್ಲಿ ಪ್ರೀತಿಸಿ ಹೋಗಿದ್ದಾರಾ ಅಥವಾ ಇನ್ನಿತರ ಕಾರಣನೋ ಅದೇನೋ ಗೊತ್ತಿಲ್ಲ. ಆದರೆ ತಾಯಿ ಹೇಳ್ತಾ ಇರುವಂತಹ ಅಳಲು ಏನಿದೆ, ಮಗಳನ್ನು ನೋಡಬೇಕು. ಈವನ್ ಏನಾದರೂ ಬೇರೆ ವಿಚಾರಗಳು ಇದ್ದರೂ ಕೂಡ ಇಲ್ಲಿ ಸ್ವಾತಿ, ನೀವು ಎಲ್ಲಿಯಾದರೂ ಇದ್ದರೆ, ನಿಮ್ಮ ತಾಯಿಯ ನೋವು ನಿಮಗೆ ಅರ್ಥ ಆದರೆ ದಯವಿಟ್ಟು ಹಿಂದಕ್ಕೆ ಬನ್ನಿ. ನಮ್ಮದು ಕೂಡ ರಿಕ್ವೆಸ್ಟ್ ನಿಮಗೆ. ಯಾಕಂತ ಹೇಳಿದರೆ ನೀವು ಎಲ್ಲಿ ಹೋಗಿದ್ದೀರಾ, ಯಾವ ಸ್ಥಳದಲ್ಲಿದ್ದೀರಾ, ಆದರೆ ನಿಮಗೆ ಆ ತಾಯಿಯ ನಿಮ್ಮ ಅಳಲು ಅರ್ಥ ಆದರೆ ನೀವು ಖಂಡಿತವಾಗಿಯೂ ಬರಬೇಕು. ಮತ್ತು ನಾವು ಈ ಪ್ರಕರಣದಲ್ಲಿ ಇವರ ಫೋಟೋವನ್ನು ಯಾಕೆ ಹಾಕಿದ್ದೇವೆ ಅಂತ ಹೇಳಿದರೆ, ಆ ತಾಯಿಯ ಒಂದು ರಿಕ್ವೆಸ್ಟ್ ಏನಿದೆ, ನನ್ನ ಮಗಳು ಎಲ್ಲಿಯಾದರೂ ನಿಮಗೆ ಕಂಡ್ರೆ ನಮಗೆ ಮಾಹಿತಿಯನ್ನು ಕೊಡಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಆ ತಾಯಿ ಅಳಲನ್ನು ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟವರು ಮೂಲ್ಕಿ ಪೊಲೀಸ್ ಠಾಣೆಗೂ ಕೂಡ ಮಾಹಿತಿಯನ್ನು ಕೊಡಬಹುದು. ಸೊ ಆ ತಾಯಿಯ ಒಂದು ಕಣ್ಣೀರಿಗೆ ನಾವೆಲ್ಲರೂ ಕೂಡ ಧ್ವನಿಯಾಗುವ ಮತ್ತು ಸಹಾಯ ಮಾಡಬೇಕಾದ ಒಂದು ಅನಿವಾರ್ಯತೆ ಇದೆ. ಶಾಲೆಗೆ ಪೋಂದಿತ್ತಲ್ಲ, 5 ಅಕ್ಕ ಶಾಲೆಗೆ ರಜೆ ತಿಕ್ಕಾಕ ಬೇಲೆಗಿಂದ ಪೋತಾಳು. ಬೇಲೆ ಬಕ್ಕ ಓಲ್ ಮಿಸ್ ಆತಲ್ಲ పోతాలు 5 పక్క ఓళ్ళు ఉల్లాలని ಗೊತ್ತುಜ್ಜಿ 5 ಪಕ್ಕ ಯಾನು ಇಂಕುಲು ಕಂಪ್ಲೇಂಟ್ ಪೂರ ಕೊರ್ತಾ ನಾಡೊಂದುಲ್ಲ ಪನ್ನೊಂದುಲ್ಲಾರು ಇತ್ತು ಹೊರ್ತು ಪಣ್ಣನ ದಾಲ ಸುದ್ದಿಜ್ಜಿ ಬಾಕ ಮಾತಾಡಲ್ಲ ಕೇಂಡ ಎಂಕುಲು ಇಂಕುಲು ಪಂಡರು ಇಜ್ಜಿ ಎಂಕುಲು ಕೇಂಟು ಇತ್ತಾಲು ಪೊಣ್ಣು ನೆಟ್ಟು ಬೇಲೆದವಳು ಭಯ್ಯಣ್ಣಗೆ ಯಾನ್ ಬರ್ತದೆ ಬಾಕ ಪೂರ ಕಂಪ್ಲೇಂಟ್ ಪೂರ ಕೊರಿಯ ಎಂಕುಲು ಐಕೆ ನಾಡ್ದು ಕೊರ್ಪೆ ಪನ್ನೇರು ಇತ್ತು ಹೊರ್ತು ನಾ ಸುದ್ದಿಲ್ಲ ಇಜ್ಜಿ ಅಲ್ಲಯ್ಯ 25 ತಾರೀಕು ದಾನಿ ಪೋತಿನ ಪೊಣ್ಣು ಹೋದು 1 ತಿಂಗಳ 2 ವಾರ ಅನ್ನಟ್ಟು ಆಂಡು ಇತ್ತು ಹೊರ್ತು ಸುದ್ದಿ ಇಜ್ಜಿ ಅದು ಓಲ್ ಇತ್ತಂಡಲ್ಲ ಬಾಲ ಓಲ್ಲ ಎರೆಗ್ಲ ತಿಕ್ಕೊಂಡು 1 ಪನ್ನೆ ಚೂರು ಬಾಲೆಗೆ 17 ವರ್ಷ ಸ್ವಾತಿ ಬಂಪಿ ನಾನು ಪೊಣ್ಣು ಎಂಕುಲು ಸುಮಾರು ಕೊಡು ನಾಟಿಯ ತಿಕ್ಕದಿ ಜಾಲ ಬಾಕ ಎಂಕುಲು ಪೂರ ಪಂಡೊಂದಿಲ್ಲ ಮಾತಾಡಲ್ಲ ಮೊಬೈಲ್ದು ಸತ ಕೊರಿಯ ಬಾಕ ಪೇಪರ್ದು ಸತ ಕೊರಿ ಇತ್ತು ಸುದ್ದಿಜ್ಜಿ ವೈಟ್ಲ ಏನು ಇಲ್ಲಾಡಿತ್ತಲ್ಲ ಒಂಜಿ ತೆರ್ಪಾಲೆ ಹೆಂಗೆ ಬಾಲೆನ ಒಂಚೂರು ಪನ್
ಮುಲ್ಕಿಡ್ ಕಂಪ್ಲೇಂಟ್ ಕೊಡ್ತಾ ನಾರ್ದು ಕೊರ್ಪೆ ಅಂತ ಪನ್ನೊಂದುಲ್ಲೇರು ಪಾನ್ ಮಲ್ತೊಂದುಲ್ಲೇನು ಪನ್ಪೆಮ್ಮ ದಾಲ ಸುದ್ದಿ ತಿಕ್ಕಂಡ ಪನ್ಪೆ ಪನ್ನೊಂದುಲ್ಲೇರು ಆನಾಗ ಇತ್ತು ಹೊರ್ತು ಗೊತ್ತುಜ್ಜಿ ಕೋಡಲೆ ಅನ್ ಪಾನ್ ಮಲ್ತೆ ಐಕೆ ಪಂಡ್ಯಾರ ಪನ್ಪೆಮ್ಮ ಚೂರ ಅನ್ನಲ್ಲ ಸುದ್ದಿ ತಿಕ್ಕಂಡ ಅಂತ ಪನ್ನೊಂದುಲ್ಲೇರು ಆನಾಗ ಎಂಕ ಇತ್ತು ಹೊರ್ತು ಗೊತ್ತುಜ್ಜಿ ಬಾಲ ಸ್ವಲ್ಪ ಉಲ್ಲಾಲೊಂದು ಗೊತ್ತುಜ್ಜಿ ಅಂತ ಅಂದಲ್ಲ ಒಲ್ ಏರನ್ನ ಇಲ್ಲಾಡು ಕುಲ್ಲಾದೇರು ಏರ್ಲ ಒಂದು ಚೂರು ತೆಲ್ಪಲ್ಲ ಎಂಕ್ಲೆಗೆ ಪಾನ್ ನಂಬ್ರ ರೇವತಿ ಎನ್ನ ಒಂಜೆ ಮಗಲು ಉಪ್ಪುನು ಅಂಚ ಎನ್ನ ಕಣ್ಣನು ಪುದಾರು ಲೋಕೇಶ್ ಅಂದು ಪುದಾರು ಅನ್ನ ಪಪ್ಪನ ಒಂಜೆ ಮಗಲು ಏರ್ಲ ಆಂಡಲ ಏರ್ನ ಇಲ್ಲಾಡು ಇತ್ತನ್ನಲ್ಲ ಒಂಜಿ ತೆರ್ಪಾಲೆ ಬಾಲೆಣ್ಣ ಪಾನಾಂಡಲ ಒಂಜಿ ಚೂರು ಮಲ್ಪಾಲೆ ಎಂಕ್ ಬಾಲೆಡ ಒಂಜಿ ಏರ್ನಲ್ಲ ಇತ್ತಂಡ ಪನ್ಪ್ಯಾನ ಜನ ಎಂಗುಲೆ ದಾಲಂದು ಎಂಗುಲೆಗೆ ಬರವಿತ್ತಣ್ಣ ಎಂಗುಲು ಒಲ್ಪಲ ನಾದ ಕನಾಯ್ತು ಎಂಗುಲೆ ದಾಲು ಹೊತ್ತು ಗೊತ್ತುಜ್ಜಿ ಬಕ ಎಣ್ಣ ಕಣ್ಣನಿಗೆ ಹುಷಾರಿಜ್ಜಿ ತುಂಬೆ ಅಲೆದು ಬಾಲೆ ಮಾತ್ರ ಎಂಕ ಒಂಜಿ ಒಲ್ಪಲ ಇತ್ತಂಡ ತೂಪಾಲೆ